ಯೋಚನೆ ಮಾಡಿದ್ದು ಅವಳು ಕೇಳುವಂತ ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕು. ಅವರದಲ್ಲಿ ನೀವು ಅವಳನ್ನ ಸೋಲಿಸಬೇಕು ಎನ್ನುವಾಗ ಮದುವೆ ನೀವು ಆಗ್ಬೇಕು, ಆ ಚಂದವನ್ನು ನಾನು ಕಾಣಬೇಕು. ಈಗ ನಾನು ಉತ್ತರ ಕೊಟ್ರೆ ಕತೆ ಅಂತದ್ದು ಬಾರೆ ಮಾತಿಗೆ ಹೇಳಿದ ಮಾತಿಗೆ ಅವ ಕೇಳಿ ಕೇಳಿ ಅಂತ ಕೇಳಬಹುದು, ನನಗೆ ಕೇಳಲಿಕ್ಕೆ ಹುಚ್ಚಿಡಿಲ್ಲ. ನನಗೊಂದು ಯೋಗ್ಯತೆ ಬೇಕು, ನನಗೊಂದು ಸಮಾನತೆ ಅನ್ನೋದು ಬೇಕು. ಹಾಗಾಗಿ ನಾನು ಪ್ರಶ್ನೆ ಕೇಳುವುದಕ್ಕೆ ಅಂತವನೇ ಆಗ್ಬೇಕು. ಮತ್ತೆ ಅವನಿಗೆ ಪ್ರಶ್ನೆ ಕೇಳಲಿಕ್ಕೆ ನಮ್ಮಲ್ಲಿ ಜನ ಇಲ್ವಾ? ಇವಳು ಸಾಕು. ಹೌದಾ? ಇವಳು ಅವನಿಗೆ ಸಾಕು. ಇವತ್ತೆಲ್ಲ ಮೊನ್ನೆ ಬಂದಾಗ್ಲೇ ಕೇಳ್ಬೇಕಂತ ಮಾಡಿದ್ದೆ ಪ್ರಶ್ನೆ ಆದ್ರೂ ಈಗ ಅವಳು ಕೇಳುವಂತ ಪ್ರಶ್ನೆಗೆ ನಾನು ಉತ್ತರ ಸರಿ ಕೊಟ್ಟಿದ್ದೇನೆ ಎನ್ನುವ ಹಾಗೆ ನನ್ನ ಪರವಾಗಿ ಮಾತ್ರ ತೀರ್ಪುಗಾರರಾಗಿ ನೀವು ಇರ್ಬೇಕು. ನಾನು ಇರ್ತೇನೆ. ಹೌದಲ್ಲ? ಹೌದು. ಹೇಳಿ ಪರವಾಗಿ ನಾನು ನೀ ತಲೆಬಿಸಿ ಮಾಡ್ಬೇಡ. ಎಂತ ಬೇಕಾದ್ರೂ ಕೇಳು. ಪ್ರಶ್ನೆ ಉತ್ತರ ಇಲ್ಲದ ಪ್ರಶ್ನೆ ಕೇಳು. ತಲೆ ಬಿಸಿಯಾಗಿ ಓಡ್ಬೇಕು. ಗಂಡು ಮಕ್ಕಳಲ್ಲಿ ಕೇಳುವ ಮತ್ತೇನಲ್ಲ, ಅವಳು ಕೇಳುವಂತ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಾಗ ನಿಮ್ಮ ಕರತಾಡನ್ನು ಬರಬೇಕು. ಮಾತ್ರವಲ್ಲ ನಿಮ್ಮ ಕೈಯಲ್ಲಿ ಒಂದು ಬೆಳಕಿಸಿ ಕಣೆ, ಒಂದ್ ಸ್ವಲ್ಪ ಹೊತ್ತು ಅಷ್ಟೇ. ಹೆಣ್ಣು ಮಕ್ಕಳೆಲ್ಲ ನಾನು ಇಂಥದ್ದು ನಿಂತಿದ್ದೇನೆ, ಈ ವರ್ಷ ಒಂದು ನಿಮ್ದು ಎಲ್ಲ ಇವನಿಗೆ ಹಾಕಿ ಹಾಗಲ್ಲ ಹಾಗಲ್ಲ ಎಲ್ಲ ಕೇಳಿ ಆಯ್ತು. ಪ್ರಶ್ನೆ ಈಗ ಹೆಣ್ಣು ಮಕ್ಕಳೆಲ್ಲ ಇವ ಕೇಳುವಂತ ಪ್ರಶ್ನೆಗೆ ನಾನು ಸರಿ ಉತ್ತರ ಕೊಟ್ಟಾಗ ಎಲ್ರು ಚಪ್ಪಾಳೆ ಹಾಕಬೇಕಾಗಿ ನನ್ನದೊಂದು ವಿನಂತಿ. ಹೌದಾ? ಆದ್ರೆ ನನ್ನದೊಂದು ಪಂಥ ಉಂಟು. ನಿನ್ನದ? ಹೌದೌದು. ಹೇಗೆ? ನೀನು ಕೇಳುವಂತಹ ಪ್ರಶ್ನೆಗೆ ನಾನು ಸರಿಯಾಗಿ ಉತ್ತರ ಕೊಟ್ಟೆ ನೀನು ನನ್ನ ಹೆಂಡತಿಯಾಗಿ ಬರ್ಬೇಕು. ಹೌದಾ? ಇಲ್ಲ, ನೀನು ಕೇಳುವಂತ ಪ್ರಶ್ನೆಗೆ ನನಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಆದ್ರೆ ನಾನು ನಿನ್ನ ಗಂಡನಾಗಿರ್ತೇನೆ. ಎರಡು ಕಡೆಯಲ್ಲಿ ಲಾಭ ಇವನಿಗೆ, ಎರಡೂ ಲೆಕ್ಕದಲ್ಲಿ ಲಾಭ ಅವನಿಗೆ ಆಗ್ಬೇಕು ಅಂತ. ಯಾವ್ದಿದ್ರು ಬರ್ಲಿ ತೊಂದ್ರೆ ಇಲ್ಲ ಅಲ್ಲ. ಅವ ಅಂದ್ರೆ ಲಾಭದಲ್ಲೇ ಇದ್ದಾನೆ ಅಂತ ಗೊತ್ತಾಯ್ತು. ಒಂದು ಇವಳೆಲ್ಲಿ ಆದ್ರೂ ಸೋತು ಇವಳನ್ನು ನೀನು ಮದುವೆ ಆಗ್ತಿ ಅಂತ ಆದ್ರೆ ಅವಳು ನಿನ್ನ ಹೆಂಡತಿ ಆಗುತ್ತಾಳೆ. ಸರಿ. ಒಂದು ವೇಳೆ ಇವಳು ಗೆದ್ದು ನೀನು ಗಂಡನಾಗ್ತಿ ಅಂತ ಆದ್ರೆ ದಂಡ ಪಿಂಡ ಗಂಡ ಆಗುತ್ತೆ. ಅದು ಯಾವ ಗಂಡ ಆದ್ರೂ ನಾವು ಗಂಡ ಹೌದಲ್ಲ? ಯಾಕೆ ಕೇಳು, ಅವಳು ಗೆದ್ದ ಮೇಲೆ ಅವಳದೇ ಯಜಮಾನಿಕೆ. ಅವಳು ಹೇಳ್ಕೊಂಡಾಗಿ ಅವಳು ಹೇಳ್ದಾಗ ಕೆಲಸ ಮಾಡ್ಕೊಂಡಿರ್ಬೇಕು. ಇದೆಲ್ಲ ಯಾಕೆ ಯೋಚನೆ ಮಾಡಿದ್ರೆ ಹೆಂಗಸರು ಯಜಮಾನಿಕೆ ಇದ್ದ ಮನೆ ಎಷ್ಟಿಲ್ಲ, ಎಷ್ಟಿಲ್ಲ. ಆದ್ರೆ ನೀನ್ ಮಾಡ್ಬೇಕು ಅಂತ ಹೇಳುದು. ಯಜಮಾನಿಕೆ ನಾವು ಮಾಡುವ ಒಳ್ಳೆ ನಿಗೆ ಯಜಮಾನಿಕೆ ಕೊಡ್ಲಿಕ್ಕೆ ಅವಳು ಯಜಮಾನಿಕೆ ಮಾಡ್ತಾಳೆ. ಅವಳು ಹೇಳಿದ್ರೆ ಯಜಮಾನಿಕೆ ನಾವು ಮಾಡ್ತೇವೆ. ಪ್ರಶ್ನೆ ಕೇಳುವುದಿಂದ ಪ್ರಥಮ ಸರದಿ ನಿನ್ನದೇ. ಪ್ರಥಮ ಪ್ರಶ್ನೆ. ಒಂದು ಬಾವಿ ನೀರುಂಟದು, ಅದ್ರಲ್ಲಿ 10 ಮೀನು. ಎಂತ ಮೀನೆ? ಅದೇ 10 ಮೀನು ಉಂಟು. ಅದರಲ್ಲಿ ಒಂದು ಮೀನು ಸಾಯ್ತದೆ. ಒಂದು ಮೀನ? ಬಾವಿಯಲ್ಲಿರುವ ಮೀನುಗಳ ಸಂಖ್ಯೆ ಎಷ್ಟು? ಎಷ್ಟು ಹೇಳ ಇದು 10 ಅದೇ ಲೆಕ್ಕ ಬರುದಿಲ್ಲಪ್ಪ. ಲೆಕ್ಕ ಬರುದಿಲ್ಲ. 10ರಲ್ಲಿ ಒಂದು ಹೋದ್ರೆ ಎಷ್ಟ ಹೇಳ? 10ರಲ್ಲಿ ಒಂದು ಹೋದ್ರೆ 9. ಹೌದು. ಸತ್ತೋದ್ ಮೀನಿನ ಅಪ್ಪ ಮೇಲಕ್ಕದ ಚಪ್ಪಾಳೆ. ಎರಡನೇ ಪ್ರಶ್ನೆ. ಒಂದು ಆನೆ. ಒಂದಾಣೆ ಅಲ್ಲ, ಒಂದು ಆನೆ. ಆ ಕಡೆ ಒಂದು ಬಾಳೆಗೊನೆ ಉಂಟು. ಆನೆ ಆ ಕಡೆಗೆ ಹೋಗ್ತದೆ. ಆದ್ರೆ ಆನೆಗೆ ಬಾಳೆಗೊನೆ ತಿನ್ನುವುದಕ್ಕೆ ಆಗುದಿಲ್ಲ. ಆನೆ ಜೀವಿತಲ್ಲ, ಆ ಕಡೆ ಹೋಗ್ಲಿಲ್ಲ. ಅಲ್ಲಿ ಹೋಗಿದೆ. ಬಹುಶಃ ಹೀಗಿರ್ಬಹುದು. ಏನು? ಆನೆಗೆ ಬಹುಶಃ ಸಕ್ಕರೆ ಕಾಯಿಲೆ ಇರ್ಬೇಕು. ಗಂಡ್ರ ಆಗುದಿಲ್ಲ. ಇಲ್ಲ ಅಂತೇಳಿ ಎಲ್ಲ ಬಾಳೆಗೊನೆ ಮಣ್ಣಿನ ಹಾಕಿರ್ಬೇಕು. ಸರಿ, ಒಳಗೊಂದು. ಹೌದಾ? ಪಡೀರಿ ಚಪ್ಪಾಳೆಗ. ನನ್ನದು ಕೊನೆಯ ಪ್ರಶ್ನೆ. ತಲೆ ಇಲ್ಲದ ಪ್ರಾಣಿ. ತಲೆ ಇಲ್ಲದ ಈಗ ಸಿಕ್ಕಿ ಬಿದ್ದ. ಹೆಣ್ಣು ಮಕ್ಕಳೆಲ್ಲ ಒಮ್ಮೆ ಚಪ್ಪಾಳೆ ಹಾಕಿ ಗಟ್ಟಿ. ಸೋತ. ಚಪ್ಪಾಳೆ ಹೊಡೆದ್ರೆಲ್ಲ ಸಿಕ್ಬಿದ್ರಿ. ತಲೆ ಇಲ್ಲದ ಪ್ರಾಣಿ ಯಾವುದು? ಏಡಿ ಮಂಡಿಯಲ್ಲಿತ್ತೆ. ಏಡಿ ಹೊಡಿರಿ ಚಪ್ಪಾಳೆ. ಹೌದಾ? ಏಡಿ ಒಂದು ಜಾರಿ. ಹೌದಾ? ನಿನ್ನದು ಪ್ರಶ್ನೆ. ಆಯ್ತಲ್ಲ, ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟಾಯ್ತಲ್ಲ. ಯಾವ್ದು? ನಾನು ಕೇಳಿ ಆಯ್ತು, ನೀನು ಕೇಳ್ಬೇಕು. ನಾನು ಕೇಳ್ಬೇಕಾ? ನೋಡು, ಆಕಾಶ ಮಾರ್ಗವಾಗಿ ವಿಮಾನ ಒಂದು ಹಾರ್ತದೆ. ಹಾರುವಂತಹ ಸಂದರ್ಭದಲ್ಲಿ 10 ಇಟ್ಟಿಗೆಗಳನ್ನು ಹೇರ್ಕೊಂಡು ಹೋಗ್ತದೆ. 10 ಇಟ್ಟಿಗೆ. ಅದರಲ್ಲಿ ಒಂದು ಕೆಳ ಬೀಳ್ತದೆ. ಉಳಿಯುವ ಇಟ್ಟಿಗೆಗಳೆಷ್ಟು? 10ರಲ್ಲಿ ಒಂದು ಹೋದ್ರೆ 9 ಅಲ್ವಾ? ಸರಿ ಉಂಟು. ಇವಾಗಲಾದ್ರೂ ಹೆಂಗಸ ಚಪ್ಪಾಳೆ ಹೊಡಿ. ಹೌದಾ? ಹೆಂಗಸೊಬ್ಬಳು ಬಟ್ಟೆ ಒಗಿತಾ ಇರ್ತಾಳೆ. ಬಟ್ಟೆ ಒಗೆಯುವ ಆ ಸಂದರ್ಭದಲ್ಲಿ ಉಂಗುರ ಒಂದು ನೀರಿಗೆ ಬೀಳ್ತದೆ. ನೀರಲ್ಲಿ? ಹೌದು. ಆಳ ಇರ್ತದೆ. ಅವಳಿಗೆ ನೀರು ಇಳಿಲಿಕ್ಕೆ ಭಯ ಆಗ್ತದೆ.
ದುಃಖ ಮಾಡ್ತಾ ಕೂತ್ಕೊಳ್ತಾರೆ. ಯಾಕೆ? ಯಾಕೆ? ಮನೆ ಹೋದ್ರೆ ಉಂಗುರ ಇಲ್ಲ ಅಂತೇಳಿ ಆದ್ರೆ ಗಂಡ ಬೈತಾರೆ ಎನ್ನುವ ಕಾರಣಕ್ಕಾಗಿ. ಪರಪುರುಷನೊಬ್ಬ ಅದೇ ಮಾರ್ಗವಾಗಿ ಹೋಗುವಾಗ ಇವಳು ದುಃಖಿಸುವುದನ್ನು ನೋಡ್ತಾನೆ. ಯಾಕೆ ದುಃಖಿಸು ಅಂತ ಕೇಳಿದಾಗ, ನನ್ನ ಉಂಗುರ ನೀರಿನಲ್ಲಿ ಬಿದ್ದು ಹೋಗಿದೆ, ಇಳಿಲಿಕ್ಕೆ ಭಯ, ದಯವಿಟ್ಟು ಒಂದು ಸಹಕಾರ ಮಾಡಿ ಅಂತ ಹೇಳ್ತಾಳೆ. ಆವಾಗ ಅವ ಬಂದು ಆ ಉಂಗುರವನ್ನು ಎತ್ತಿ ಕೊಡ್ತಾನೆ. ಕೊಟ್ಟ ಆ ಬಳಿಕ ಗಂಡನಿಯೂ ಕೊಡಲಾಗದ, ಗಂಡನಿಯೂ ಕೊಡಬಾರದ ವಸ್ತುವೊಂದನ್ನ ಕೊಡ್ತಾಳೆ. ಏನು? ಪರಪುರುಷನಿಗೆ. ಹೌದು. ಏನು ಹೇಳು? ಗಂಡನಿಗೂ ಕೊಡಬಾರದಿತ್ತು. ಗಂಡನಿಗೂ ಕೊಡಲ್ಲ. ಸ್ವಲ್ಪ ಹಣ ಕೊಟ್ಟಿಲ್ಲ. ಅದು ಗಂಡನ್ ಕೊಡಬೇಡ, ಕೈಗೆ ತಗೊಂಡು ಹೋಗ್ತಾವ. ಏನು? ಗೊತ್ತಾಗ್ಲಿಲ್ಲ. ಅದೇ ರಕ್ಷಾ ಬಂಧನ, ಅಣ್ಣ ಎನ್ನುವಂತ ಭಾವನೆ. ಹೊಡಿರಿ ಚಪ್ಪಾಳೆ. ಇಲ್ಲ. ಮೊಸಳೆ ತಿಂದಿರ್ಬೇಕು. ಇಲ್ಲ. ಸಾಯಿಲೆ ಇಲ್ವಾ ಹಾಗಿದ್ರೆ? ಸತ್ತಿದ್ದಾಳೆ. ಹೌದಾ? ಗೊತ್ತಿಲ್ಲ. ಗೊತ್ತಿಲ್ಲಲ್ಲ. ಸೋತೆಂದು ಒಪ್ಕೊಂಡೆ. ಪ್ರಥಮದಲ್ಲಿ ನಾನು ಹೇಳಿಲ್ವಾ, 10 ಇಟ್ಟಿಗಳು ಹೇರ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳಿ, 1 ಇಟ್ಟಿಗೆ ಕೆಳಗೆ ಬಿತ್ತು ಅಂತ ಹೇಳಿಲ್ವಾ? ಅಜ್ಜಿ ಮಡಿ ಮೇಲೆ ಬಿದ್ದುಕೊಂಡಿತ್ತು. ಅಲ್ಲ, ಎಷ್ಟೊತ್ತಿ ಬಿದ್ದಿತ್ತು ನಾವು ನೋಡಿದ್ದು ಇವಾಗಲ್ವಾ? ಮಲ್ಲಿಗೆ ಇವತ್ತಿನ ಮೇಲೆ ನೀನ್ ಹೆಂಡ್ತಿ ನಾನು ಗಂಡ, ಯುದ್ಧ ನಾವು ಆ ಕಡೆ ಮಾಡ್ಕೊಂತ ಬಾ.